ಉಡುಪಿಯಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಸಂಸದ ಕೋಟ ಶ್ರೀನಿವಾಸ ಪೂಜಾರಿ, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಆಡಳಿತಾತ್ಮಕ ಒತ್ತಡವನ್ನು ಮುಂದುವರಿಸಿದೆ. ದೇಶಾದ್ಯಂತ ವಾರ್ಷಿಕ 2,500 ಕೋಟಿ ರೂಪಾಯಿ ಮೌಲ್ಯದ ವ್ಯವಹಾರವನ್ನು ಜನೌಷಧಿ ಕೇಂದ್ರಗಳು ನಡೆಸುತ್ತಿವೆ. ಜನರಿಗೆ ಅತಿ ಹೆಚ್ಚು ಸಬ್ಸಿಡಿ ದರದಲ್ಲಿ ಔಷಧಿಗಳು ದೊರೆಯುತ್ತಿವೆ. 95 ರೂಪಾಯಿ ಬೆಲೆಯ ಶುಗರ್ ಮಾತ್ರೆಗಳನ್ನು ಕೇವಲ 5 ರೂಪಾಯಿಗೆ ಮತ್ತು 95 ರೂಪಾಯಿ ಮೌಲ್ಯದ ಕ್ಯಾಲ್ಸಿಯಂ ಮಾತ್ರೆಗಳನ್ನು 7 ರೂಪಾಯಿಗೆ ನೀಡಲಾಗುತ್ತಿದೆ ಎಂದರು. ನೀವು ಉಚಿತ ಔಷಧಿಗಳನ್ನು ನೀಡ್ತಾ ಇದ್ರೆ ಜನೌಷಧಿ ಕೇಂದ್ರಗಳು ಸ್ವಯಂ ಪ್ರೇರಿತವಾಗಿ ಮುಚ್ಚಲಿ. ಏಕೆ ಮುಚ್ಚುವಂತೆ ಒತ್ತಾಯಿಸುತ್ತಿದ್ದೀರಿ? ಈ ಕ್ರಮ ಬಡ ರೋಗಿಗಳಿಗೆ ದೊಡ್ಡ ಹೊಡೆತವಾಗಿದೆ ಎಂದರು. ಒಟ್ಟಾರೆ ಕೇಂದ್ರ ಸರ್ಕಾರದ ಯೋಜನೆಯನ್ನು ವಿಫಲಗೊಳಿಸಲಿಕ್ಕೆ ರಾಜ್ಯ ಸರ್ಕಾರ ವ್ಯವಸ್ಥಿತವಾದಂಥ ಷಡ್ಯಂತ್ರ ಮಾಡ್ತದೆ ಅನ್ನೋದು ಇದರಿಂದ ಸಾಬೀತಾಗಿದೆ. ಈ ಹಿನ್ನೆಲೆಯಲ್ಲಿ ಜನೌಷಧ ಕೇಂದ್ರವನ್ನು ಎಲ್ಲ ಕಾರಣದಲ್ಲಿ ಮುಚ್ಚಬೇಕು ಅಂತ ರಾಜ್ಯದ ಆರೋಗ್ಯ ಇಲಾಖೆ ಹೊರಟಿದೆ ಅಂತ ನಾನು ಅನಿಸುತ್ತೆ. ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ, ಆರೋಗ್ಯ ಮಂತ್ರಿ ದಿನೇಶ್ ಗುಂಡೂರಾವರಿಗೆ ಆಗ್ರಹ ಪಡಿಸೋನು, ರಾಜಕಾರಣದ ದಿಕ್ಕುಗಳಿದ್ದರೆ ಬೇರೆ ಬೇರೆ ವಿಚಾರದಲ್ಲಿ ನೀವು ನೋಡಿಕೊಳ್ಳಿ. ಆದರೆ ಬಡ ರೋಗಿಗಳ ಮಧ್ಯೆ, ಬದುಕಿನ ಮಧ್ಯೆ ಒಂದು ರೀತಿಯಲ್ಲಿ ಸವಾಲು ಒಡ್ಡುವಂಥ, ಬಡ ರೋಗಿಗಳಿಗೆ ಕಿರುಕುಳ ಕೊಡುವಂಥ, ಕಡಿಮೆ ದರದಲ್ಲಿ ಔಷಧ ಸಿಗುವಂಥ ಯೋಜನೆಗೆ ಅಡ್ಡಗಾಲು ಹಾಕುವಂಥ ಕೆಲಸಗಳು ನೀವು ಮಾಡಬಾರದು. ಇತ್ತೀಚಿನ ಇಡಿ ದಾಳಿಗಳ ಕುರಿತಾಗಿ ಪ್ರತಿಕ್ರಿಯೆ ನೀಡಿದ ಸಂಸದ ಪೂಜಾರಿ, ಇಡಿ ಕಾರ್ಯಾಚರಣೆಗಳಲ್ಲಿ ಕೇಂದ್ರ ಸರ್ಕಾರದ ಯಾವುದೇ ಹಸ್ತಕ್ಷೇಪವಿಲ್ಲ. ಇಡಿ ಸ್ವಾಯತ್ತ ಸಂಸ್ಥೆಯಾಗಿದೆ. ಇದನ್ನು ಡಾ ಮನಮೋಹನ್ ಸಿಂಗ್ ಸಹ ಒಪ್ಪಿಕೊಂಡಿದ್ದಾರೆ. ಅಕ್ರಮ ಆಸ್ತಿಗಳು ಮತ್ತು ಭ್ರಷ್ಟಾಚಾರವನ್ನು ಇದು ಗುರಿಯಾಗಿಸುತ್ತದೆ. ಈ ವಿಷಯವನ್ನ ಜಾತಿ ಅಥವಾ ಸಮುದಾಯದ ರೇಖೆಗಳಿಗೆ ಸೀಮಿತಗೊಳಿಸಬೇಡಿ ಎಂದರು. ಮಲ್ಲಿಕಾರ್ಜುನ ಖರ್ಗೆ ಅವರ ಆಪರೇಷನ್ ಸಿಂಧೂರ ಸಣ್ಣ ಪ್ರಮಾಣದ ಯುದ್ಧ ಎಂಬ ಹೇಳಿಕೆ ಕುರಿತು ಪ್ರತಿಕ್ರಿಯಿಸಿದ ಸಂಸದರು, ಇದನ್ನು ಸಣ್ಣ ಯುದ್ಧ ಎಂದು ಕರೆಯುವುದು ಗಡಿಯಲ್ಲಿ ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ಹೋರಾಡುವ ನಮ್ಮ ಧೀರ ಸೈನಿಕರಿಗೆ ಮಾಡಿದ ಅವಮಾನ ಎಂದರು. ನೀವು ಈ ಯುದ್ಧವನ್ನು ಚಟ್ಪಟ್ ಯುದ್ಧ ಅಂತೇಳಿ ಕರಿತೀರಿ ಅಂತೇಳಿ, ಆದರೆ ಇದನ್ನು ವ್ಯಂಗ್ಯ ಮಾಡ್ತೀರಿ ಅಂದರೆ ಇದು ಬರೀ ಕೇಂದ್ರ ಸರ್ಕಾರಕ್ಕೆ, ನರೇಂದ್ರ ಮೋದಿಯವರ ಬಗ್ಗೆ ನಿಮ್ಮ ಟೀಕೆ ಅಲ್ಲ. ಬದಲಾಗಿ ತಮ್ಮ ಬದುಕನ್ನು ಬಿಟ್ಟು ನಮ್ಮ ಮತ್ತು ನಿಮ್ಮನ್ನೆಲ್ಲ ಕಾಯ್ತಾ ಇರುವಂಥ ಸೈನಿಕ, ಗಡಿಯಲ್ಲಿ ಕಾಯ್ತಾ ಇರುವಂಥ ಸೈನಿಕನೇ ಮಾಡಿದಂಥ ಅಪಮಾನ ಆಗುತ್ತೆ. ದಯವಿಟ್ಟು ನಿಮ್ಮಂಥ ದೊಡ್ಡವರು ಅಂಥ ಶಬ್ದವನ್ನು ಬಳಸುವ ಮುಂದೆ ಯೋಚನೆ ಮಾಡಬೇಕಾಗಿತ್ತು ಅನ್ನುವ ಮಾತನ್ನು ನಾನು ಹೇಳಿದ್ದೆ. ಮತ್ತು ಮಂಜುನಾಥ್ ಅಂತ ಯಾರೋ ಏನು ಹೇಳಿದಾರಲ್ಲ, 4 ವಿಮಾನ ಹಾರಿಸಿಬಿಟ್ರಿ, ನೀವೇ ಹೇಳಿದ್ದು, ಭಯೋತ್ಪಾದಕ ನೀವೇ ಕರೆಸಿದ್ದು ಅಂತ ಹೇಳಿದ್ರಲ್ಲ, ಅವ್ರನ್ನ ಕರೆದು ಕನಿಷ್ಠ ಬುದ್ಧಿ ಹೇಳುವಂಥ ಕೆಲಸಗಳನ್ನು ಅದು ಸಿದ್ದರಾಮಯ್ಯನ ಮಾಡದೇ ಇದ್ದರೆ ನಿಮ್ಮ ಸರ್ಕಾರದ ಮತ್ತು ನಿಮ್ಮ ಪಾರ್ಟಿಯ ಗೌರವಕ್ಕೆ ಕುಂದಾಗುತ್ತೆ ಅನ್ನೋ ಮಾತನ್ನು ಕೂಡ ಹೇಳಿ.